ಆರೋಗ್ಯ ಕಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಮಧುಕರ ಟಿ ನಾಯಕ್ ಅವರಿದ್ದಾರೆ. ಅವರು ಮಂಗಳೂರಿನ ಫಾದರ್ ಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ನ್ಯೂರೋ ಸರ್ಜರಿ ವಿಭಾಗದ ಪ್ರೊಫೆಸರ್ ಮತ್ತು ಅಲ್ಲಿಯ ವಿಭಾಗ ಮುಖ್ಯಸ್ಥರಾಗಿರುವವರು. ಅವರನ್ನು ನಾನು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್, ನಿಮಗೆ ಪ್ರೀತಿ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಡಾಕ್ಟರ್ ಮಧುಕರ ಟಿ ನಾಯಕ್ ಅವರು ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರು. ಫಾದರ್ ಮುಲ್ಲಸ್ ಆಸ್ಪತ್ರೆಯ ಡಿಪಾರ್ಟ್ಮೆಂಟ್ ಆಫ್ ಸರ್ಜರಿ ವಿಭಾಗದಲ್ಲಿ ಪ್ರೊಫೆಸರ್ ಮತ್ತು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿರುವವರು. ಇವತ್ತು ನಾವು ಇಲ್ಲಿ ಮಾತನಾಡುತ್ತಾ ಇರೋ ವಿಚಾರ ಮೆದುಳಿನ ಶಸ್ತ್ರಚಿಕಿತ್ಸೆ. ಮೆದುಳಿನ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ ಅದು ಯಾವ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ, ಯಾವ ಕಾರಣಕ್ಕಾಗಿ ಅದು ಮಾಡಬೇಕಾಗತ್ತೆ. ಒಟ್ಟು ಈ ಬಗ್ಗೆ ಜನಸಾಮಾನ್ಯರಲ್ಲಿ ಕೂಡ ಒಂದಷ್ಟು ಅನುಮಾನಗಳು, ಗೊಂದಲಗಳು, ಪ್ರಶ್ನೆಗಳೆಲ್ಲ ಇರುತ್ತೆ. ಸೊ ಈ ಎಲ್ಲ ಹಿನ್ನೆಲೆಯನ್ನು ಅಥವಾ ಒಂದು ಕಾಂಟೆಕ್ಸ್ಟ್ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಈ ಒಂದು ಮಾತುಕತೆಯನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್, ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ಸಾಮಾನ್ಯವಾಗಿ ಮೆದುಳಿಗೆ ಯಾವ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಜನರಿಗೆ ಬೇರೆ ಆದರೂ ನಾವು ಬಿದ್ದಾಗ, ಫ್ರ್ಯಾಕ್ಚರ್ ಆದಾಗ ಅಂತೆಲ್ಲ ಮೈಕೈಗೆ ನೇರವಾಗಿ ನಮಗೆ ಕಾಣುವಂಥದ್ದು ಅಥವಾ ಅನುಭವಕ್ಕೆ ಬರುವಂಥದ್ದು. ನೀವು ಮೆದುಳಿನ ಸಂದರ್ಭದಲ್ಲಿ ಯಾವಾಗ ನಮಗೆ ಅದು ಶಸ್ತ್ರಚಿಕಿತ್ಸೆ ಬೇಕು ಅಂತ ಏನು ಹೇಳಲಿಕ್ಕೆ ಬಯಸ್ತೀರಿ? ಸಾಧಾರಣವಾಗಿ ಇದು ಮೆದುಳಿನ ಬೇರೆ ಬೇರೆ ಕಾಯಿಲೆಗಳಲ್ಲಿ, ಅಂದರೆ ನಾವು ಸಾಧಾರಣ ಈಗ ಹೇಳಬೇಕಾದ್ರೆ ಹೆಡ್ ಇಂಜರೀಸ್ ಅಂತ ಹೇಳ್ತೇವೆ, ತಲೆಗೆ ಪೆಟ್ಟು ಬಿದ್ದಾಗ ಅದು ಅದರಲ್ಲಿ ಕೆಲವು ಕಂಡೀಷನ್ಗಳಲ್ಲಿ ನಮಗೆ ಮೆದುಳಿಗೆ ಶಸ್ತ್ರಚಿಕಿತ್ಸೆ ಬೇಕಾಗ್ಬೋದು. ಅದರ ಜೊತೆಗೆ ಬ್ರೈನ್ ಹೆಮರೇಜ್ ಅಂತ ಹೇಳ್ತಾರೆ, ಅಂದರೆ ಮೆದುಳಿನಲ್ಲಿ ರಕ್ತಸ್ರಾವ ಆಗ್ತದಲ್ಲ, ಆ ಸಮಯದಲ್ಲಿ ಬೇಕಾಗ್ಬೋದು. ಕೆಲವು ಬ್ರೈನ್ ಟ್ಯೂಮರ್ಗಳಲ್ಲಿ ಮೆದುಳಿನ ಒಳಗೆ ಗಡ್ಡೆ ಬೆಳೆದುಕೊಳ್ತದೆ, ಆ ಕಂಡೀಷನ್ಗಳಲ್ಲಿ ಬೇಕಾಗ್ಬೋದು. ತಲೆಯಲ್ಲಿ ಹರಿಯುವ ದ್ರವ ಇರ್ತದೆ, ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ನಾವು ಹೇಳ್ತೇವೆ. ಆ ಹರಿಯುವ ದ್ರವದ ಪಾತ್ವೇ ಇರ್ತದೆ, ಅದನ್ನು ಕೆಲವು ಸರ್ತಿ ಬ್ಲಾಕ್ ಆದಾಗ ಅದನ್ನು ರಿಲೀಸ್ ಮಾಡಲಿಕ್ಕೆ, ಅಂದರೆ ಒಳಗೆ ಒತ್ತಡದ ಬೆಳವಣಿಗೆ ಆಗ್ತದೆ, ಪ್ರೆಷರ್ ಡೆವಲಪ್ ಆದಾಗ ಅದನ್ನು ರಿಲೀಸ್ ಮಾಡಲಿಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾಗ್ಬೋದು. ಅದನ್ನು ಬ್ರೈನ್ ಟ್ಯೂಮರ್ ಅಂತ ಕರೀತಾರೆ? ಇಲ್ಲ, ಅದನ್ನು ಹೈಡ್ರೋಕೆಫಲಸ್ ಅಂತ ಹೇಳ್ತಾರೆ. ಅಂದರೆ ಈ ನಮ್ಮ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಹರಿಯುವ ಅದು ಏನು ಪಾತ್ವೆ ಇರ್ತದೆ, ಅದು ಬ್ಲಾಕ್ ಆಗ್ತದೆ, ಅವಾಗ ಅದನ್ನು ರಿಲೀಸ್ ಮಾಡಲಿಕ್ಕೆ. ಹೀಗೆ ವಿಧ ವಿಧವಾದ ರೋಗ ಲಕ್ಷಣಗಳಲ್ಲಿ ನಾವು ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನು ಸರ್ಜರಿ ಮಾಡಬೇಕಾಗ್ತದೆ. ಈಗ ನೀವು ಬ್ರೈನ್ ಟ್ಯೂಮರ್ ಅನ್ನು ಉಲ್ಲೇಖ ಮಾಡಿದಿರಿ. ಸಾಮಾನ್ಯವಾಗಿ ಬ್ರೈನ್ ಟ್ಯೂಮರ್ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರಿಗೆ ಆರೋಗ್ಯ ಬಂದಿರುತ್ತೆ ಎಷ್ಟೊತ್ತಿಗೆ, ಹೌದು ಒಂದು ಸರ್ಜರಿ ಮಾಡಿಸಿದೆವು, ಮಾಡಬೇಕಾಗುತ್ತೆ ಅಂತಲೇ ಹೇಳ್ತಾರೆ. ಬಟ್ ಪ್ರಶ್ನೆ, ಈ ಮೆದುಳಿನಲ್ಲಿ ಈ ಟ್ಯೂಮರ್ ಅಥವಾ ಏನು ಗಡ್ಡೆನ, ಅದು ಏನು, ಯಾಕೆ, ಯಾವ ಕಾರಣಕ್ಕೆ ಅದು ಬರುತ್ತೆ ಅಂತ ಏನಾದರೂ ಹೇಳ್ಬೋದಾ? ಸಾಧಾರಣವಾಗಿ ಈಗ ನಾವು ಬ್ರೈನ್ ಟ್ಯೂಮರ್ ಅಂತ ಹೇಳಿದ ಕೂಡಲೇ ಅದನ್ನು ನಾವು ವಿಂಗಡಣೆ ಮಾಡ್ಬೋದು. ಬಿನೈನ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಹೇಳ್ತಾರೆ. ಅಂದರೆ ಒಂದು ಮ್ಯಾಲಿಗ್ನೆಂಟ್ ಅಂತ ಹೇಳಿದರೆ ಕ್ಯಾನ್ಸರ್, ಕರ್ಕರೋಗದ ಲಕ್ಷಣ ಇರುವಂಥ ಟ್ಯೂಮರ್ಗಳು, ಅಂದರೆ ಅದು ಬೇಗನೆ ಬೆಳೆದುಕೊಳ್ತದೆ ಮತ್ತು ಹರಡ್ತದೆ ಅಂತ ಅದನ್ನು. ಇನ್ನೊಂದು ಬಿನೈನ್ ಟ್ಯೂಮರ್ ಅಂತ ಹೇಳಿದರೆ ಅದು ಕ್ಯಾನ್ಸರ್ ಅಲ್ಲ, ಸಾದವಾದ ಗಡ್ಡೆ ಅಂತ ಹೇಳ್ತೇವೆ, ಆದರೆ ಅದು ಇರುವ ಸೂಕ್ಷ್ಮವಾದ ಸ್ಥಳದಿಂದ ಅಕ್ಕಪಕ್ಕದಿರುವ ನರದ ಒತ್ತಡ ಬಂದುಬಿಟ್ಟು ಅದು ಅದನ್ನ ಫಂಕ್ಷನಿಂಗ್ ಸರಿಯಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಟ್ರೀಟ್ ಮಾಡಬೇಕಾಗ್ತದೆ. ಬ್ರೈನ್ ಟ್ಯೂಮರ್ ಅನ್ನೋದು ತುಂಬ ಅಪಾಯಕಾರಿಯಾಗಿ ಯಾವ ಸಂದರ್ಭದಲ್ಲಿ ಬರುತ್ತೆ, ಯಾವ ಸಂದರ್ಭದಲ್ಲಿ ಇರುತ್ತೆ? ಅದೇ ನಾನು ಆಲ್ರೆಡಿ ಹೇಳಿದ ಹಾಗೆ ಕ್ಯಾನ್ಸರ್ಸ್ ಗ್ರೋತ್ ಅಂತ ಹೇಳ್ತವೆ ಅಂತ ಹೇಳಿದರೆ ಅದು ಬೇಗನೆ ಬೆಳೆದುಕೊಳ್ತದೆ. ಆವಾಗ ಬೇಗನೆ ಬೆಳೆದುಕೊಂಡು ಅಕ್ಕಪಕ್ಕದಲ್ಲಿರುವ ನರಗಳಿಗೆ ನಾವು ಏನು ಆಕ್ಸಿಜನ್ ಬೇಕಾಗ್ತದೆ ಅಥವಾ ರಕ್ತ ಸಂಚಾರ ಬೇಕಾಗ್ತದೆ, ಅದು ಸಿಗದೆ ಇರುವ ಹಾಗೆ ಬೆಳೆದುಕೊಂಡು ಅಕ್ಕಪಕ್ಕದ ನರಗಳಿಗೆ ಡ್ಯಾಮೇಜ್ ಮಾಡಿ ಬೆಳೆದುಕೊಳ್ತದೆ. ಅದು ಒಂದು. ಇನ್ನೊಂದು, ಸಾದವಾದ ಗಡ್ಡೆ ಅಥವಾ ಬಿನೈನ್ ಟ್ಯೂಮರ್ ಇದ್ದರೆ ಕೂಡ ಕೆಲವು ಸರ್ತಿ ಅದು ಇರುವ ಜಾಗ ಅಂತ ಹೇಳಿದರೆ ನಾವು ನರದ ಫಂಕ್ಷನಿಂಗ್ ಇರ್ತದೆ, ಅದನ್ನು ಸರಿಯಾಗಿ ಆಗಲಿಕ್ಕೆ ಬಿಡೋದಿಲ್ಲ. ಅದರಿಂದ ಬೇರೆ ಬೇರೆ ನಮ್ಮ ಫಾರ್ ಎಕ್ಸಾಂಪಲ್ ತಲೆನೋವು ಜಾಸ್ತಿ ಆಗ್ಬೋದು, ಅಥವಾ ಫಿಟ್ಸ್, ಅಪಸ್ಮಾರ ಅಂತ ಹೇಳ್ತಾರೆ, ಅದು ಬರೋ ಸಾಧ್ಯತೆ ಉಂಟು. ಅಥವಾ ಈಗ ಮೆದುಳಿನಲ್ಲಿ ಪ್ರತಿಯೊಂದು ಜೀವಕೋಶ ಇರ್ತದಲ್ಲ, ಅದು ನಮ್ಮ ಒಂದೊಂದು ಫಂಕ್ಷನನ್ನು ಕಂಟ್ರೋಲ್ ಮಾಡ್ತದೆ. ಅಂದರೆ ಮಾತನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ನರ ಇರ್ತದೆ, ಮತ್ತು ಕೈ ಕಾಲಿನ ಮೂವ್ಮೆಂಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ನರ ಇರ್ತದೆ. ಸೊ ಹಾಗೆ, ಮತ್ತು ಕ್ರೇನಿಯಲ್ ನರ್ವ್ಸ್, ಅದೇ ನುಂಗಲಿಕ್ಕೆ, ಮಾತನಾಡಲಿಕ್ಕೆ, ನಡಿಲಿಕ್ಕೆ ಎಲ್ಲದಕ್ಕೂ ಒಂದೊಂದು ನರ ಇರ್ತದೆ. ನಮ್ಮ ದೇಹವನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದೊಂದು ನರ ಇರ್ತದೆ. ಸೊ ಆಯಾ ಭಾಗದಲ್ಲಿ ಗಡ್ಡೆ ಬೆಳೆದುಕೊಂಡಾಗ ಆಯಾ ನರಗಳಿಗೆ ಒತ್ತಡ ತಂದುಬಿಟ್ಟು ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸಲಿಕ್ಕೆ ಆಗುವುದಿಲ್ಲ. ಆ ಸಮಯದಲ್ಲಿ ನಾವು ಆ ಗಡ್ಡೆಯನ್ನು ತೆಗೆದು ನರದ ಮುಂಚಿನ ಫಂಕ್ಷನ್ ಅನ್ನು ಮತ್ತು ರಿಸ್ಟೋರ್ ಮಾಡಿ, ಅದನ್ನು ಮುಂಚಿನ ತರ ಆದಷ್ಟು ಅದನ್ನು ರಿಸ್ಟೋರ್ ಮಾಡಲಿಕ್ಕೆ ಅದನ್ನು ಆಪರೇಷನ್ ಮಾಡಿ
ಗಡ್ಡೆನ ತೆಗಿಬೇಕಾಗ್ತದೆ. ಈಗ ಡಾಕ್ಟ್ರೆ, ಈ ಅದೇ ಬ್ರೈನ್ ಟ್ಯೂಮರ್ ಬಗ್ಗೆ ನೀವು ಹೇಳಿದ್ರಿ, ಅಪಸ್ಮಾರ ಅಥವಾ ಪೀಟ್ಸ್ ಅಂತ. ಒಬ್ಬ ವ್ಯಕ್ತಿಯ ಏನು ಮೆದುಳಿನಲ್ಲಿ ಈ ರೀತಿಯ ಟ್ಯೂಮರ್ ಬೆಳೀತಾ ಉಂಟು ಅಥವಾ ಬೆಳೆದಿದೆ ಅನ್ನೋದನ್ನು ಬೇರೆ ಯಾವ ಗುಣಲಕ್ಷಣಗಳು ಆತನಿಗೆ ತೋರಿಸಿಕೊಡ್ತದೆ? ಸಾಧಾರಣವಾಗಿ ಈ ತಲೆನೋವು, ವಿಪರೀತವಾದ ತಲೆನೋವು ಇರ್ತದೆ. ಅಂದರೆ ಮುಂಚೆ ಈಗ ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳ್ತಾರೆ, ಅದು ಯಾವಾಗಲೂ ಮಧ್ಯೆ ಮಧ್ಯೆ ಬರೋದು ಹೋಗೋದು ಇರ್ತದೆ. ಆದರೆ ಈ ತಲೆನೋವು ಹೇಗೆ ಅಂತ ಹೇಳಿದರೆ ಮುಂಚೆ ಇರೋದು ತಲೆನೋವು ಇರಬಹುದು, ಮತ್ತು ವಿಪರೀತವಾದಂಥ ತಲೆನೋವು, ಮತ್ತು ತಲೆನೋವಿನ ಜೊತೆಗೆ ವಾಂತಿ ಬರುವುದು ಮತ್ತು ತಲೆ ತಿರುಗಿದಾಗೆ ಆಗೋದು, ಒಂದು ಕೈಯಲ್ಲಿ ಅಥವಾ ಕಾಲಿನಲ್ಲಿ ಬಲ ಕಮ್ಮಿ ಆದಾಗ ಆಗೋದು, ಅಥವಾ ಮಾತು ಸ್ಪಷ್ಟವಾಗಿ ಬರದೇ ಇರುವಂತಹದ್ದು, ಅಥವಾ ಎಚ್ಚರ ತಪ್ಪಿ ಹೋಗುವುದು, ಬೀಳುವುದು, ಮತ್ತು ಫಿಟ್ಸ್, ಅಪಸ್ಮಾರ ಬರುವುದು. ಈ ಎಲ್ಲ ಲಕ್ಷಣಗಳು. ಅಪಸ್ಮಾರ ಅಂದರೆ ಕೆಲವರು ಫೆಮಿಲಿಯಲ್ ಎಪಿಲೆಪ್ಸಿ ಅಂತ ಹೇಳ್ತಾರೆ, ಅದು ಚಿಕ್ಕಂದಿನಿಂದ ಇರುವ ಸಾಧ್ಯತೆ. ಸಡನ್ ಆಗಿ ಮುಂಚೆ ಯಾರಿಗೂ ಎಪಿಲೆಪ್ಸಿ ಇಲ್ಲದೇ ಇರುವಂತಹ ರೋಗಿಗೆ ಒಂದೇ ಸರ್ತಿ ಒಂದು ಎಪಿಲೆಪ್ಸಿ, ಅಂದ್ರೆ ಇದನ್ನು ಲೇಟ್ ಆನ್ಸೆಟ್ ಸೀಜರ್ಸ್ ಅಂತ ಹೇಳ್ತಾರೆ. ಸೊ ಇಂಥ ಕಂಡೀಷನ್ಗಳಲ್ಲಿ ನಾವು ಜಾಗರೂಕತೆಯಿಂದ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಅದಕ್ಕೆ ಬೇಕಾದಂತಹ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಅದನ್ನು ಮುಂದೆ ವರಿಸಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಟ್ಯೂಮರ್ ಇರುವುದನ್ನು ಯಾವ ರೀತಿ ಪತ್ತೆ ಹಚ್ಚಲಾಗುತ್ತೆ, ಅಂದರೆ ಅದು ಯಾವಾಗ ನೀವು ಕನ್ಕ್ಲೂಷನ್ಗೆ ಬರ್ತೀರಿ ಇದನ್ನು ಟ್ಯೂಮರ್ ಅಂತಲೇ? ಹೌದು, ಈ ನಾನು ಹೇಳಿದಂಥ ಗುಣಲಕ್ಷಣಗಳನ್ನು ಪಡೆದುಕೊಂಡು ರೋಗಿ ನಮ್ಮ ಹತ್ರ ಬಂದಾಗ ನಾವು ಫಸ್ಟ್ ಅವರಿಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೇವೆ. ಅವರಿಗೆ ಎಲ್ಲ ನ್ಯೂರೋಲಾಜಿಕಲ್ ಎಕ್ಸಾಮಿನೇಷನ್ ಮಾಡಿ ಯಾವ ನ್ಯೂನತೆ ಇದೆ ಅಂತ ಅದನ್ನು ಕಂಡು ಹಿಡಿದು ಅದನ್ನು ಮತ್ತು ಕನ್ಫರ್ಮ್ ಮಾಡಲಿಕ್ಕೆ ಅಂತೇಳಿ ಕೆಲವು ಇನ್ವೆಸ್ಟಿಗೇಷನ್ಸ್ ಅಂತ ಪರೀಕ್ಷೆಗಳನ್ನು ಮಾಡಲಾಗ್ತದೆ. ಅದರಲ್ಲಿ ಸಾಮಾನ್ಯವಾಗಿ CT ಸ್ಕ್ಯಾನ್ ಅಥವಾ MRI, ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಇಮೇಜಿಂಗ್ ಅಂತ ಹೇಳ್ತಾರೆ, ಈ ಎರಡು ಮುಖ್ಯವಾದ ಸ್ಕ್ಯಾನ್ಗಳನ್ನು ಮಾಡಲಾಗುತ್ತದೆ. ಸೊ ಅದನ್ನು ನೋಡಿ ಯಾವ ಸಿಂಪ್ಟಮ್ಸ್. ಸಾಮಾನ್ಯ ಎಕ್ಸ್ರೇ ಎಲ್ಲ ಗೊತ್ತಾಗೋದಿಲ್ಲ. ಎಕ್ಸ್ರೇಯಲ್ಲಿ ಈಗ ಏನಂತ ಹೇಳಿದ್ರೆ, ಎಕ್ಸ್ರೇಯಲ್ಲಿ ಕೆಲವು ಈಗ ಮೂಳೆ ತಲೆ ಅಂದರೆ ಸ್ಕಲ್ ಟ್ಯೂಮರ್ಸ್ ಅಂತ ಹೇಳ್ತಾರೆ, ತಲೆಬುರುಡೆಯಲ್ಲಿ ಇದ್ದಂಥದ್ದು, ಅದು ಮಾತ್ರ ಸಾಧಾರಣವಾಗಿ ಗೊತ್ತಾಗ್ತದೆ. ಈ ಸ್ಕಲ್ಲಿನ ಒಳಗೆ ಇರುವಂಥ ನರಗಳನ್ನು ಕಂಡುಹಿಡಿಯಬೇಕಾದ್ರೆ ನಾವು MRI ಅಥವಾ CT ಸ್ಕ್ಯಾನ್ ಅನ್ನೇ ಮಾಡಬೇಕಾಗ್ತದೆ. ಇವತ್ತು ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಮೆದುಳಿನ ಶಸ್ತ್ರಚಿಕಿತ್ಸೆ ವಿಚಾರವಾಗಿ ಮಾತಾಡ್ತಿದ್ದೇವೆ. ಈಗಾಗಲೇ ಡಾಕ್ಟರು ಮೆದುಳಿಗೆ ಯಾವಾಗ ಸರ್ಜರಿ ಅಂದರೆ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ ಅನ್ನೋದನ್ನು ಹೇಳಿದರು, ಅದು ಟ್ಯೂಮರ್ ಬಂದಾಗ ಅಥವಾ ಬ್ರೈನ್ ಎಮರೇಜ್ ಆದಾಗ ಅಂತ. ಡಾಕ್ಟ್ರೆ, ನೀವು ಉಲ್ಲೇಖ ಮಾಡಿದ್ರಿ ಟ್ಯೂಮರನ್ನು ಸಾಮಾನ್ಯವಾಗಿ ಯಾವ ರೀತಿ ಸರ್ಜರಿ ಮಾಡಲಾಗುತ್ತೆ, ಸಮಯ ಏನದು ಡ್ಯೂರೇಷನ್, ಇಷ್ಟು ಸಮಯ ನಿಮ್ಮಲ್ಲಿ ಏನು ಬಂದಂಥ ಪೇಷಂಟ್ ಇರಬೇಕಾಗತ್ತೆ ಸಾಮಾನ್ಯವಾಗಿ? ಸಾಮಾನ್ಯವಾಗಿ ಈ ಬ್ರೈನ್ ಟ್ಯೂಮರ್ ಅಂತ ಸರ್ಜರಿ ನಾವು ಹೇಳ್ತೇವೆ, ಇದನ್ನು ಯಾವ ಲೊಕೇಶನ್ ಅಲ್ಲಿ ಇದೆ ಅದರ ಅನುಸಾರ ಮಾಡುತ್ತೇವೆ. ಅಂದರೆ ಸಾಧಾರಣ ಅದು ಮೆದುಳಿನ ಮೇಲಿನ ಭಾಗದಲ್ಲಿ, ಅಂದರೆ ಕಾನ್ವೆಕ್ಸಿಟಿಯಲ್ಲಿ ಅಂತ ಹೇಳ್ತೇವೆ, ಹಾಗೆ ಇದ್ದಾಗ ನಾವು ಅದನ್ನು ಕ್ರೇನಿಯೋಟಮಿ ಅಂತ ಹೇಳ್ತೇವೆ. ಅಂದರೆ ಫಸ್ಟ್ ಈ ತಲೆ ಬುರುಡೆ ಇರ್ತದೆ, ಅದನ್ನು ಓಪನ್ ಮಾಡಿ ಅದರ ಒಳಗಿರುವಂತಹ ಟ್ಯೂಮರನ್ನು ತೆಗೆದು ಮತ್ತು ಅದನ್ನು ಕ್ಲೋಸ್ ಮಾಡಬೇಕು. ಅದನ್ನು ಕ್ರೇನಿಯೋಟಮಿ ಆ್ಯಂಡ್ ಎಕ್ಸಿಷನ್ ಅಂತ ಹೇಳ್ತೇವೆ. ಅದರ ಜೊತೆಗೆ ಮತ್ತು ಬೇರೆ ಬೇರೆ ರೀಸೆಂಟ್ ಅಡ್ವಾನ್ಸಸ್ ಉಂಟು. ಅಂದರೆ ಈಗ ದೊಡ್ಡ ಸರ್ಜರಿ ಮಾಡದೆ ಚಿಕ್ಕ ಕೀ ಹೋಲ್ ಸರ್ಜರಿಯನ್ನು ಮಾಡಬಹುದು, ಅಥವಾ ಮೂಗಿನಿಂದ ನಾವು ಸ್ಕೋಪ್ ಅನ್ನು ಹಾಕಿ ಅದನ್ನು ಸರ್ಜರಿ ಮಾಡಬಹುದು, ಅಥವಾ ಹಾಗೆ ಕೆಲವು ಸರ್ಜರಿ ಅಂದರೆ ಅದು ಯಾವ ರೀತಿ ಇರುತ್ತೆ? ಕೀ ಹೋಲ್ ಸರ್ಜರಿ ಅಂತ ಹೇಳಿದರೆ, ನಾವು ಮುಂಚಿನ ಸಾಧಾರಣವಾಗಿ ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡುವಾಗ ಒಂದು ದೊಡ್ಡ ಗಾಯವನ್ನು ಹಾಕಿ ತಲೆ ಬುರುಡೆಯನ್ನು ಓಪನ್ ಮಾಡಿ, ಅಂದರೆ ಕ್ರೇನಿಯೋಟಮಿ ಅಂತ ಹೇಳ್ತೇವೆ, ಅದನ್ನು ಮಾಡಿ ಭಾಗವನ್ನು ಎಕ್ಸ್ಪೋಸ್ ಮಾಡಿ ಆ ಗಡ್ಡೆಯನ್ನು ತೆಗಿಬೇಕಾಗ್ತದೆ. ಇದು ಸಾಮಾನ್ಯವಾದ ಶಸ್ತ್ರಚಿಕಿತ್ಸಾ ಪದ್ಧತಿ. ಆದರೆ ಅದರಲ್ಲಿ ಇರುವ ಕೆಲವು ಕಂಡೀಷನ್ಗಳಲ್ಲಿ ನಾವು ಅಷ್ಟು ದೊಡ್ಡ ಓಪನಿಂಗ್ ಮಾಡದೆ ಚಿಕ್ಕ ಒಂದು ರಂಧ್ರವನ್ನು ಮಾಡಿ ಅದರ ಮುಖಾಂತರ ಒಳಗೆ ಒಂದು ಸ್ಕೋಪ್ ಅಂತ, ಎಂಡೋಸ್ಕೋಪ್ ಅಂತ ಅಳವಡಿಸ್ತೇವೆ. ಎಂಡೋಸ್ಕೋಪ್ ಅನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಅದರ ಮುಖಾಂತರ ನಾವು ಟಿವಿ ಮಾನಿಟರ್ ಅಲ್ಲಿ ಅದನ್ನು ನೋಡಿ ಚಿಕ್ಕ ರಂಧ್ರದ ಮುಖಾಂತರವೇ ನಾವು ವಿಧವಾದ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು. ಡಾಕ್ಟರ್, ನೀವು ಮಾತನಾಡುವಾಗ ಆವಾಗಲೇ ಹೇಳಿದ್ರಿ, ಏನು ಬ್ರೈನ್ ಎಮರೇಜ್ ಆದಂಥ ಸಂದರ್ಭದಲ್ಲಿ ಕೂಡ ಈ ರೀತಿಯ ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ ಅಂತ. ಏನಿದು ಬ್ರೈನ್ ಎಮರೇಜ್, ಏನು, ಯಾಕೆ? ಬ್ರೈನ್ ಹೆಮರೇಜ್ ಅಂತ ಹೇಳಿದರೆ, ಈಗ ಸಾಧಾರಣವಾಗಿ ಮೆದುಳಿನ ಒಳಗೆ ರಕ್ತಸ್ರಾವ ಅಂತ ಈ ಸಾಮಾನ್ಯ ಭಾಷೆಯಲ್ಲಿ ನಾವು ಹೇಳೋದಾದ್ರೆ ಮೆದುಳಿನ ಒಳಗಡೆ ರಕ್ತಸ್ರಾವ ಆಗುದು. ಇದಕ್ಕೆ ವಿಧವಾದ ಕಾರಣಗಳಿರುವುದು. ಕಾಮನೆಸ್ಟ್ ಅಂತ ಹೇಳಿದರೆ ನಾವು
ಬಿ ಪಿ ಕಂಟ್ರೋಲ್ ಆಗದೇ ಇರುವಾಗ ಅದನ್ನು ಅಂದರೆ ರೋಗಿಗೆ ಸಡನ್ ಆಗಿ ಈ ಬಿ ಪಿ ಜಾಸ್ತಿ ಆದಾಗ ಅದು ಇಮೋಷನಲ್ ರೀಸನ್ಸ್ ಇರಬಹುದು ಅಥವಾ ಮಾತ್ರೆಯನ್ನು ಸರಿಯಾಗಿ ತಗೊಳ್ದೇ ಇರ್ಬೋದು. ಹಾಗೆ ಆದಾಗ ಒಂದು ವಿಪರೀತವಾದ ರಕ್ತಸ್ರಾವ ಅಂದರೆ ಒಳಗೆ ಪ್ರೆಷರ್ ತುಂಬ ಬಿಲ್ಡಪ್ ಆಗಿಬಿಟ್ಟು ಅಕ್ಕಪಕ್ಕದ ನರಗಳಿಗೆ ಡ್ಯಾಮೇಜ್ ಆಗ್ತಾ ಇದ್ದಾಗ ಆಯಾ ಕಂಡೀಷನ್ಗಳಲ್ಲಿ ಅಂದರೆ ಔಷಧೋಪಚಾರಗಳು ಮೆಡಿಕಲ್ ಟ್ರೀಟ್ಮೆಂಟ್ ಇಂದ ಯಾವ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕಂಡೀಷನ್ಗಳಲ್ಲಿ ನಾವು ಆಪರೇಷನ್ ಮಾಡಿ ಆ ಕ್ಲಾಟ್ ಅನ್ನು ತೆಗೆದು ಅಲ್ಲಿ ರಕ್ತಸ್ರಾವ ಆಗಿರುವಂತಹ ಬ್ಲಡ್ ವೆಸಲ್ಸ್ ಇರ್ತದೆ ಅದನ್ನು ಕಾಟರೈಸ್ ಮಾಡಿ ಆ ರಕ್ತಸ್ರಾವವನ್ನು ನಿಲ್ಲಿಸಬೇಕಾಗ್ತದೆ. ಇದು ಒಂದು ಕಂಡೀಷನ್. ಈಗ ಸಾಮಾನ್ಯ ಕೆಲವೊಂದು ಸಂದರ್ಭದಲ್ಲಿ ಹೇಳಲಾಗುತ್ತೆ 2-3 ಕಡೆ ಈ ರೀತಿಯ ಹೆಮರೇಜ್ ಆಗಿರುತ್ತೆ ಅಂತ. ಏನದು ಅಂದರೆ ಈಗ ಅದರಲ್ಲಿ ಇನ್ನೊಂದು ತರಹದ ಒಂದು ಕಂಡೀಷನ್ ಇದೆ, ಅದನ್ನ ನಾವು ಬ್ರೈನ್ ಎನ್ಯೂರಿಸಮ್ ಅಂತ ಹೇಳ್ತೇವೆ. ಅಂದರೆ ತಲೆಗೆ ಹೋಗುವ ರಕ್ತನಾಳದಲ್ಲಿ ಒಂದು ಗುಳ್ಳೆ ತರ ಒಂದು ಬೆಳೆದುಕೊಳ್ತದೆ. ಅದು ಕಂಜನೈಟಲ್ ಅಂದರೆ ಜನ್ಮಜಾತವಾಗಿರಬಹುದು ಅಥವಾ ಸ್ಮೋಕಿಂಗ್ ಇಂದ ಇರಬಹುದು ಅಥವಾ ಫ್ಯಾಮಿಲಿಯಲ್ ಕಾಸ್ ಇರಬಹುದು. ಯಾವುದೇ ಕಾರಣದಿಂದ ಆ ಗುಳ್ಳೆ ಇರ್ತದಲ್ಲ ಅದು ರಕ್ತ ಒತ್ತಡ ವೇರಿಯೇಷನ್ ಆದಾಗ ಅದು ಆ ರಕ್ತನಾಳದ ಹೊದಿಕೆಯಲ್ಲಿ ಅಷ್ಟು ಸ್ಟ್ರೆಂತ್ ಇರ್ತದೆ, ಅದು ಗುಳ್ಳೆಯಲ್ಲಿ ಇರುವುದಿಲ್ಲ, ಆವಾಗ ಅದು ಒಡೆದು ಹೋಗ್ತದೆ. ಆವಾಗ ಹೆಮರೇಜ್ ಆದಾಗ ಆವಾಗ ಈ ಬ್ರೈನ್ ಹೆಮರೇಜ್ ಆಗ್ತದೆ. ಸೊ ಇದು ಸಾಧಾರಣ ಬೇರೆ ಬೇರೆ ಲೊಕೇಶನ್ಗಳು ಯಾವಾಗ ರಕ್ತನಾಳ ಡಿವೈಡ್ ಆಗ್ತದಲ್ಲ, 2 ಬ್ರಾಂಚ್ ಆಗ್ತದೆ, ಆ ಲೊಕೇಶನ್ ಅಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ. ಈಗ ಡಾಕ್ಟ್ರೆ, ಸಾಮಾನ್ಯವಾಗಿ ಬ್ರೈನ್ ಹೆಮರೇಜ್ ಆಗಿ ಎಷ್ಟು ಹೊತ್ತಿನೊಳಗಡೆ ಈ ರೀತಿಯ ಸರ್ಜರಿಗಳನ್ನು ಮಾಡಬೇಕಾಗುತ್ತೆ ಅಂತ ಏನಾದರೂ ಉಂಟಾ? ಇಷ್ಟೇ ಡ್ಯೂರೇಷನ್ ಒಳಗಡೆ ಮಾಡಬೇಕು, ಇಲ್ಲ ಅಂದ್ರೆ ತುಂಬಾ ಡಿಲೇ ಮಾಡಿದರೆ ಸಮಸ್ಯೆ ಆಗಬಹುದು ಅಂತ? ಹೌದು, ಇದರಲ್ಲಿ ಈ ಬ್ರೈನ್ ಹೆಮರೇಜ್ ನಾವು ರಕ್ತಸ್ರಾವ ಆಗ್ತಾ ಇದ್ರೆ ಅಂದ್ರೆ ಆನ್ ಗೋಯಿಂಗ್ ಬ್ಲಡ್ ಲಾಸ್ ಆಗ್ತಾ ಇದ್ರೆ, ಬ್ಲೀಡಿಂಗ್ ಆಗ್ತಾ ಇದ್ರೆ ನಾವು ಅದನ್ನು ಆದಷ್ಟು ಬೇಗ ಎಮರ್ಜೆನ್ಸಿ ಬೇಸಿಸ್ ಅಲ್ಲಿ ಸರ್ಜರಿ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಎಷ್ಟು ನಾವು ಡಿಲೇ ಮಾಡ್ತೇವೆ ಅಷ್ಟು ಮೆದುಳಿನ ಒಳಗಿನ ನರಗಳಿಗೆ ಡ್ಯಾಮೇಜ್ ಆಗಿ ಅದಕ್ಕೆ ಫರ್ದರ್ ಇರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಉಂಟು. ಹಾಗಾಗಿ ನಾವು ಆದಷ್ಟು ಬೇಗ ಅದನ್ನು ರಕ್ತ ಸ್ರಾವವನ್ನು ಕಂಟ್ರೋಲ್ ಮಾಡಿ ಕ್ಲಾಟ್ ಅನ್ನು ತೆಗಿಬೇಕಾಗ್ತದೆ. ಈ ಬ್ರೈನ್ ಹೆಮರೇಜ್ ಕಾರಣದಿಂದಾಗಿ ಪ್ಯಾರಾಲಿಸಿಸ್ ಎಲ್ಲ ಬರುವಂತದ್ದು ಈ ಕಾರಣದಿಂದಾಗಿ ಬರುವಂತದ್ದು. ಅಂದ್ರೆ ಬ್ರೈನ್ ಹೆಮರೇಜ್ ಆದಾಗ ಯಾವ ಭಾಗದಲ್ಲಿ ರಕ್ತಸ್ರಾವ ಆಗ್ತದೆ ಆ ಭಾಗದ ನರಗಳು ಕೆಲಸ ಮಾಡೋದಿಲ್ಲ, ಅಥವಾ ಅದು ಇದರ್ ಟೆಂಪರರಿ ಅಥವಾ ಪರ್ಮನೆಂಟ್ ಡ್ಯಾಮೇಜ್ ಆಗ್ತದೆ. ಆವಾಗ ಈಗ ಸಾಧಾರಣವಾಗಿ ನಾವು ಕೈ ಅಥವಾ ಕಾಲಿನ ಭಾಗದ ನರ ಡ್ಯಾಮೇಜ್ ಆದರೆ ಕೈನ ಕಾಲು ಹೋಗ್ಬೋದು, ಅಥವಾ ಮಾತಿನ ಭಾಗದಲ್ಲಿ ಮಾತು ಹೋಗ್ಬೋದು. ಹಾಗೆ ಯಾವ ನರದ ನ್ಯೂನತೆ ಇರ್ತದೆ ಅದರ ಅನುಸಾರ ನಮಗೆ ಸಿಂಪ್ಟಮ್ಸ್ ಕಂಡು ಬರುತ್ತದೆ. ಈಗ ಸಾಮಾನ್ಯವಾಗಿ ಬೇರೆ ಏನು ಸರ್ಜರಿಗಿಂತಲೂ ಮೆದುಳಿನ ಸರ್ಜರಿ ಅಂತ ಹೇಳುವಾಗ ಸ್ವಲ್ಪ ಜನರಿಗೆ ಒಂದಷ್ಟು ಭಯ ಆತಂಕಗಳು ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಏನು ಹೇಳ್ತೀರಿ? ಹೌದು, ಅದೇ ಯಾಕಂದರೆ ಮೆದುಳು ಒಂದು ಸೂಕ್ಷ್ಮವಾದ ಅಂಗ. ಇದರಲ್ಲಿ ಯಾವುದೇ ತರಹದ ನಾವು ಏನಂತ ಅಫ್ಕೋರ್ಸ್ ಎಲ್ಲ ಅಂಗಗಳು ಇಂಪಾರ್ಟೆಂಟ್, ಆದರೆ ಮೆದುಳಿನ ನರಕ್ಕೆ ಏನಾದರೂ ಡ್ಯಾಮೇಜ್ ಆದರೆ ಅದು ಮತ್ತೆ ರಿಕವರ್ ಆಗೋದು ಕಷ್ಟ. ಹಾಗಾಗಿ ಮುಂಚೆಯಿಂದಲೂ ಹಾಗೆ ಜನರಲ್ಲಿ ಅದು ಒಂದು ಏನಂತಾರೆ ಅಪ್ರಹೆನ್ಷನ್ ಅಂತ ಹೇಳ್ತಾರೆ, ಅದು ಇರೋದು ಸಾಮಾನ್ಯ. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಮುಂಚಿನಕ್ಕಿಂತ ನಮ್ಮಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇದೆ. ಸಾಧಾರಣವಾಗಿ ಈಗ ನಾವು ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡ್ತೇವೆ, ಸರ್ಜರಿಯಲ್ಲಿ ಔಟ್ಕಮ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತದೆ? 3-4 ಫ್ಯಾಕ್ಟರ್ ಉಂಟು. ಒಂದು ಸರ್ಜನ್ ಫ್ಯಾಕ್ಟರ್, ಸ್ಕಿಲ್ ಮತ್ತು ಎಕ್ಸ್ಪರ್ಟೈಸ್, ಎಷ್ಟು ಪರಿಣತಿಯನ್ನು ಅನುಭವ ಇದೆ, ಎಷ್ಟು ಪರಿಣಿತ ಇದೆ, ಎಷ್ಟು ವರ್ಷದಿಂದ ಅಥವಾ ಎಷ್ಟು ನಂಬರ್ ಆಫ್ ಕೇಸಸ್ ಮಾಡಿದರೆ, ಅದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೆಕೆಂಡು ಪೇಷಂಟ್ ಫ್ಯಾಕ್ಟರ್ ಅಂತ ಇದೆ, ಅಂದರೆ ರೋಗಿಯ ಕಂಡೀಷನ್ ಹೇಗೆ ಉಂಟು, ಅವರದು ಸಾಧಾರಣ ಬೇರೆ ಕಾಯಿಲೆಗಳೆಂದರೆ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಉಂಟಾ, ಅವರ ಹಾರ್ಟ್ ಕಂಡೀಷನ್ ಹೇಗಿದೆ, ಮತ್ತು ಗಡ್ಡೆಯ ಲಕ್ಷಣ ಅಂದರೆ ಅದು ಯಾವ ಜಾಗದಲ್ಲಿ ಉಂಟು, ಜಾಗದಲ್ಲಿ ಉಂಟಾ, ಮತ್ತು ಎಷ್ಟು ದೊಡ್ಡದಿದೆ, ಎಷ್ಟು ಅಕ್ಕಪಕ್ಕದ ನರಗಳಿಗೆ ಡ್ಯಾಮೇಜ್ ಆಗಿದೆ, ಈ ಎಲ್ಲ ಕಂಡೀಷನ್ಗಳು. ಅದರ ಜೊತೆಗೆ ಹಾಸ್ಪಿಟಲಲ್ಲಿ ಎಂಥ ಪೋಸ್ಟ್ ಆಪರೇಟಿವ್ ಕೇರಲ್ಲಿ ICU ಫೆಸಿಲಿಟೀಸ್ ಒಳ್ಳೆ ಹೇಗೆ ಉಂಟು, ಪೋಸ್ಟ್ ಆಪರೇಟಿವ್ ಅವರಿಗೆ ನೋಡ್ಕೊಳ್ಳಿಕ್ಕೆ ಮತ್ತು ಟ್ರೈನ್ಡ್ ಪ್ಯಾರಾಮೆಡಿಕಲ್ ನರ್ಸಿಂಗ್ ಸ್ಟಾಫ್, ಈ ಎಲ್ಲ ಫ್ಯಾಕ್ಟರ್ಸ್. ಯಾಕಂದ್ರೆ ಮೆದುಳಿನ ಇಟ್ಸ್ ಸೂಕ್ಷ್ಮವಾದ ಇದು, ಆದ್ದರಿಂದ ಸೊ ಆಲ್ ದೀಸ್ ಫ್ಯಾಕ್ಟರ್ಸ್ ತುಂಬಾ ರೋಲ್ ಆಗ್ತದೆ. ಅಂದ್ರೆ ಜನ ಭಯಪಡಬೇಕಾಗಿಲ್ಲ ಅಂತ ಇಲ್ಲ, ಯಾಕಂತ ಹೇಳಿದ್ರೆ ಈಗ ನಾವು ಈ ಒಂದು ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಆಸ್ಪತ್ರೆಯಲ್ಲಿ ನಾವು 15 years more than 7,000 ಸರ್ಜರೀಸ್ ಎಕ್ಸ್ಪೀರಿಯನ್ಸ್ ಉಂಟು, ಮಾಡ್ತಾ ಇದ್ದೇವೆ. ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪರ್ಟೈಸ್ ನಾಟ್ ಎ ಕ್ವಶನ್. ಮತ್ತು ನಮ್ಮಲ್ಲಿ ಸ್ಟೇಟ್ ಆಫ್ ದ ಆರ್ಟ್
ಟ್ರೀಟ್ಮೆಂಟ್ ಫೆಸಿಲಿಟಿ ಉಂಟು, ಟ್ರೈನ್ಡ್ ಸ್ಟಾಫ್ ಇದ್ದಾರೆ, ಮತ್ತು ನಮ್ಮಲ್ಲಿ ಬೇಕಾದ ಈಗ ಇದಕ್ಕೆ ಬೇಕಾದಂಥ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಅಂದರೆ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಚಿಕ್ಕ ಕೂದಲಿನಷ್ಟು ಇದ್ದದ್ದು 30 ಟೈಮ್ಸ್ ದೊಡ್ಡದಾಗಿ ಕಂಡು ಬರ್ತದೆ. ಹಾಗಾಗಿ ನಾವು ಬರೀ ಯಾವುದೇ ನರಕ್ಕೆ ಯಾವುದೇ ಡ್ಯಾಮೇಜ್ ಆದಾಗ ಹಾಗೆ ಬರೀ ಗಡ್ಡೆಯನ್ನು ತೆಗಿಲಿಕ್ಕೆ ಆಗ್ತದೆ. ಮತ್ತು ಗಡ್ಡೆಯನ್ನು ಕರಗಿಸಿ ತೆಗೆಯುವಂತಹ ಯಂತ್ರ ಅಲ್ಟ್ರಾಸಾನಿಕ್ ಆಸ್ಪಿರೇಟರ್ ಅಂತ ಹೇಳ್ತಾರೆ. ಅದನ್ನು ಗಡ್ಡೆ ಮೇಲೆ ಇಟ್ಟ ಕೂಡಲೇ ಅದು ಕರಗಿ ಹೋಗ್ತದೆ, ಅದು ಉಂಟು ನಮ್ಮಲ್ಲಿ. ಸೊ ಇದಕ್ಕೆ ಬೇಕಾದಂಥ ಎಲ್ಲ ಸೂಕ್ಷ್ಮವಾದ ಎಲ್ಲ ಎಕ್ವಿಪ್ಮೆಂಟ್ಸ್ ಇರೋದ್ರಿಂದ ಇಟ್ ಈಸ್ ಆಸ್ ಸೇಫ್ ಆಸ್ ಎನಿ ಅದರ್ ಪಾರ್ಟ್ ಆಫ್ ದ ಬಾಡಿ. ಹಾಗಾಗಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಇದಕ್ಕೆ ಯಾವಾಗ ನಿಮಗೆ ವೈದ್ಯರು ನ್ಯೂರೋಸರ್ಜನ್ ಆಪರೇಷನ್ಗೆ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಧೈರ್ಯವಾಗಿ ನಾವು ಎದುರಿಸುವಂಥದ್ದು. ಹೌದು ಹೌದು. ಎಸ್ ಎಸ್. ಈಗಾಗಲೇ ಮಿದುಳಿನ ಶಸ್ತ್ರಚಿಕಿತ್ಸೆ ಯಾವ ಸಂದರ್ಭದಲ್ಲಿ ಬೇಕಾಗುತ್ತೆ ಮತ್ತು ಯಾವ ರೀತಿ ಮಾಡಲಾಗುತ್ತೆ ಮತ್ತು ಜನ ಯಾವ ಕಾರಣಕ್ಕೂ ಕೂಡ ಭಯಪಡಬೇಕಾಗಿಲ್ಲ ಅಂತ ತಜ್ಞರು ಮತ್ತು ಅಂಥ ಅಡ್ವಾನ್ಸ್ಡ್ ಆದ ಟೆಕ್ನಾಲಜಿಗಳು ಇವತ್ತು ನಮ್ಮ ನಡುವೆ ಇದೆ ಅನ್ನುವ ವಿಚಾರವನ್ನು ನಮ್ಮ ಮುಂದೆ ಇಟ್ಟರು. ಈಗ ಡಾಕ್ಟ್ರೇ, ಈ ಬ್ರೈನ್ ಎಮರೇಜ್ ಇರ್ಬೋದು ಅಥವಾ ಟ್ಯೂಮರ್ ಇರ್ಬೋದು, ಇದು ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಾ ಅಥವಾ ಕಾಣಿಸಿಕೊಂಡ್ರೆ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ? ಕಂಪ್ಯಾರಿಟಿವ್ಲಿ ಮಕ್ಕಳಲ್ಲಿ ಕಂಡುಬರೋ ಇನ್ಸಿಡೆನ್ಸ್ ಕಮ್ಮಿ. ಆದರೆ ಈ ಬ್ರೈನ್ ಟ್ಯೂಮರ್ನಲ್ಲಿ ಕೆಲವು ಸಬ್ ಟೈಪ್ಸ್ ಇದ್ದಾವೆ, ಅದು ಮಕ್ಕಳಲ್ಲಿ ಮಾತ್ರ ಕಂಡು ಬರ್ತದೆ. ಫಾರ್ ಎಕ್ಸಾಂಪಲ್, ನಾವು ಮೆದುಳಿನ ಟ್ಯೂಮರ್ ಅಂತ ಹೇಳಿದ್ರೆ ಮೆಡುಲೋಬ್ಲಾಸ್ಟೋಮಾ ಅಂತ ಹೇಳ್ತೇವೆ. ಅಥವಾ ಬ್ರೈನಲ್ಲಿ ಈ ಆರ್ಟಿರಿಯೋವಿನಸ್ ಮಾಲ್ಫಾರ್ಮೇಷನ್ ಅಂತ ಹೇಳ್ತಾರೆ. ಅಂದರೆ ರಕ್ತನಾಳದಲ್ಲಿ ಸರಿಯಾಗಿ ಬೆಳವಣಿಗೆ ಇಲ್ಲದೆ ಆಗುವಂಥದ್ದು ಮತ್ತು ಜನ್ಮಜಾತವಾದ ಕೆಲವು ಕಾಯಿಲೆ ಬರ್ತಾಗಿ ಬರುವಂಥವು. ಅಥವಾ ಈ ಮೆದುಳಿನ ಹೈಡ್ರೋಕೆಫಲಸ್ ಅಂದರೆ ದ್ರವವನ್ನು ಹರಿಯೋ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್ ದ್ರವ ಮೆದುಳಿನಲ್ಲಿ ಹರಿತಾ ಇರ್ತದೆ, ಅದರ ಪಾತ್ವೆ ಬ್ಲಾಕ್ ಆಗಿ ಆಗುವಂಥದ್ದು. ಇಂತಹ ಸಾಧಾರಣ ಕಂಡೀಷನ್ಗಳು ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತವೆ. ಅವಾಗ ಕೂಡ ಅವರಿಗೆ ಇದೇ ರೀತಿಯ ಚಿಕಿತ್ಸೆ ಬೇಕಾಗುತ್ತೆ, ಅದಕ್ಕೆ ಚಿಕಿತ್ಸೆ ಬೇಕಾಗ್ತದೆ. ಹೌದು, ಅದು ಕೂಡ ಯಥಾ ಪ್ರಕಾರ ನೀವು ಆವಾಗ ಹೇಳಿದ್ರೆ ಏನು ಅದಕ್ಕೆ ಭಯಪಡಬೇಕಾಗಿಲ್ಲ. ಮಕ್ಕಳನ್ನು ಆಪರೇಟ್ ಮಾಡೋದಕ್ಕೂ ದೊಡ್ಡವರನ್ನು ಆಪರೇಟ್ ಮಾಡೋದಕ್ಕೂ ಹೌದು. ಅಂದರೆ ಮಕ್ಕಳಿನಲ್ಲಿ ನಾವು ಮಕ್ಕಳನ್ನು ಚಿಕ್ಕ ಅಂದ್ರೆ ಸ್ಮಾಲ್ ಅಡಲ್ಟ್ ಅಂತ ಟ್ರೀಟ್ ಮಾಡ್ಲಿಕ್ಕೆ ಆಗುದು. ಯಾಕಂದ್ರೆ ಮಕ್ಕಳ ಈ ಫಿಸಿಯಾಲಜಿ ಅಂತ ಹೇಳ್ತೇವೆ, ಅದು ತುಂಬಾ ಡಿಫರೆಂಟ್ ಆಗಿರ್ತದೆ. ಅವರು ಎಲ್ಲ ಬೆಳವಣಿಗೆ ತುಂಬಾ ಸೂಕ್ಷ್ಮವಾಗಿರ್ತದೆ. ಹಾಗಾಗಿ ಅದಕ್ಕೆ ಎಕ್ಸ್ಟ್ರಾ ಪ್ರಿಕಾಷನ್ಸ್ ಮತ್ತು ಕೇರ್ ಬೇಕಾಗ್ತದೆ. ಮತ್ತು ನಾವು ಬ್ಲಡ್ ಲಾಸ್ ಟಾಲರೆನ್ಸ್ ಅಂತ ಹೇಳ್ತೇವೆ, ಅದು ತುಂಬಾ ಕಮ್ಮಿ ಇರ್ತದೆ. ಅಂತ ಹೇಳಿದ್ರೆ ನಾವು ಚಿಕ್ಕ ಮಗುವಿನಲ್ಲಿ ಇರುವ ದೇಹದಲ್ಲಿ ಇರುವ ಟೋಟಲ್ ರಕ್ತ ಕಮ್ಮಿ ಇರ್ತದೆ. ಅಂದ್ರೆ ಸಾಧಾರಣ ನಮ್ಮ ಅಡಲ್ಟ್ಸ್ ಅಲ್ಲಿ 5ರಿಂದ 6 ಲೀಟರ್ ಬ್ಲಡ್ ಇದ್ದರೆ ಚಿಕ್ಕ ಮಗುವಲ್ಲಿ ಸಾಧಾರಣ 1 ಲೀಟರ್ ಅಥವಾ 800 ml ಇರ್ಬೋದು. ಹಾಗಿರುವಾಗ ನಾವು ಇನ್ನೂ ಕೇರ್ಫುಲ್ ಆಗಿ ಸರ್ಜರಿ ಮಾಡಬೇಕಾಗ್ತದೆ. ಯಾಕಂದ್ರೆ ಇವನ್ ನೀವು ಒಂದು 10-15 ml ಬ್ಲಡ್ ಲಾಸ್ ಆದ್ರೆ ಕೂಡ ಆಗ್ಬೋದು. ಹಾಗಾಗಿ ಅದಕ್ಕೆ ನಮಗೆ ಬೇಕಾದಂತ ಎಕ್ಸ್ಪರ್ಟೈಸ್ ಮತ್ತು ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಉಂಟು. ಹಾಗಾಗಿ ನಾವು ಅದನ್ನು ಸೇಫ್ ಆಗಿ ಮಾಡಲಿಕ್ಕೆ ಆಗ್ತದೆ. ಎಸ್ ಡಾಕ್ಟರ್, ಈಗ ಸಾಮಾನ್ಯವಾಗಿ ಮೆದುಳಿನ ಶಸ್ತ್ರಚಿಕಿತ್ಸೆ ಅಂತ ಹೇಳುವಾಗ ಬೇರೆ ಶಸ್ತ್ರಚಿಕಿತ್ಸೆಯನ್ನೆಲ್ಲ ಸಾಮಾನ್ಯವಾಗಿ ಜನ ನೋಡಿರ್ತಾರೆ. ಇದೇನೋ ತುಂಬ ಎಕ್ಸ್ಪೆನ್ಸಿವ್ ಅಂತ ಒಂದು ಪ್ರಶ್ನೆ ಬರುತ್ತೆ ಜನರಿಗೆ. ಸೊ ಇಂಥ ಸಂದರ್ಭದಲ್ಲಿ ನಾನು ಕೇಳುವಂಥದ್ದು, ಈಗ ನಮ್ಮಲ್ಲಿ ಆಯುಷ್ಮಾನ್ ಯೋಜನೆಗಳಿದ್ದಾವೆ ಅಥವಾ ESI ಇದ್ದಾವೆ, ಇದರಲ್ಲೆಲ್ಲ ಇದನ್ನು ಒಳಗೊಳ್ತಾ ಇದು ಸೌಲಭ್ಯ ಉಂಟಾ? ಹೌದು, ಇದು ಆ್ಯಕ್ಚುಲಿ ದಿಸ್ ಇಸ್ ಎ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಈ ನಮ್ಮ ಇಕನಾಮಿಕಲಿ ಬ್ಯಾಕ್ವರ್ಡ್ ಇರುವಂಥ ಜನರಿಗೆ. ಯಾಕಂದರೆ ಈ ಮೆದುಳಿನ ಶಸ್ತ್ರಚಿಕಿತ್ಸೆಯಲ್ಲಿ ತುಂಬ ಹೈ ಲೆವೆಲ್ ಎಕ್ವಿಪ್ಮೆಂಟ್ಸ್ ಕಾಸ್ಟ್ ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಈ ಕಾಸ್ಟ್ ಆಫ್ ಸರ್ಜರಿ ಆ್ಯಂಡ್ ಟ್ರೀಟ್ಮೆಂಟ್ ತುಂಬ ಜಾಸ್ತಿ ಇರ್ತದೆ. ಹಾಗಾಗಿ ಇದನ್ನು ಜನರಿಗೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಮ್ಮ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಮೆದುಳಿನ ಮತ್ತು ಸ್ಪೈನಲ್ ಕಾರ್ಡಿನ ಎಲ್ಲಾ ಶಸ್ತ್ರಚಿಕಿತ್ಸೆಗಳನ್ನು ನಾವು ಆಯುಷ್ಮಾನ್ ಭಾರತ್ ಮತ್ತು ESI ಯೋಜನೆಯಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ಇದರ ಲಾಭವನ್ನು ಜನರು ಪಡೆದುಕೊಳ್ಳಬೇಕು ಮತ್ತು ಇದನ್ನು ಸಾಮಾನ್ಯವಾಗಿ ಜನರಿಗೆ ಇದರ ಮಾಹಿತಿ ಇರುವುದಿಲ್ಲ, ಆತಂಕಕ್ಕೆ ಒಳಗಾಗಿ ಬಿಡ್ತಾರೆ. ಅವರು ನರಮಂಡಲದ್ದು ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಅಂತ ಹೇಳಿದ್ದಾರೆ, ಎಲ್ಲಿ ಮಾಡೋದು, ಎಷ್ಟು ಖರ್ಚಾಗುತ್ತೋ ಅಂತ. ಇಲ್ಲಿ ವೈದ್ಯರು ಹೇಳುವಂಥದ್ದು ಆಯುಷ್ಮಾನ್ ಭಾರತ್ ಯೋಜನೆ ಮೂಲಕ ಏನು ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಕೊಳ್ಳಬಹುದು ಅಂತ. ಜೊತೆಗೆ ESI ಇದ್ದರೆ ಆ ಸೌಲಭ್ಯದ ಮೂಲಕ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಕೊಳ್ಳಲು ಸಾಧ್ಯ ಆಗುತ್ತೆ ಅಂತ. ಇದು ಡಾಕ್ಟ್ರೆ, ಈ ನಡುವೆ ಈ ಶಸ್ತ್ರಚಿಕಿತ್ಸೆ ಅದಕ್ಕಿಂತ ಮೊದಲು ಮತ್ತು ಶಸ್ತ್ರಚಿಕಿತ್ಸೆ ನಂತರ ಸಾಮಾನ್ಯವಾಗಿ ಎಷ್ಟು ದಿವಸ ಈ ಪೇಷಂಟ್ ಆಸ್ಪತ್ರೆಯಲ್ಲಿ ಉಳ್ಕೊಳ್ಬೇಕಾಗತ್ತೆ, ಏನು?
ಸಾಮಾನ್ಯವಾಗಿ ನಾವು ಪೇಷಂಟನ್ನು ಅಡ್ಮಿಟ್ ಮಾಡಿ ಇನ್ವೆಸ್ಟಿಗೇಷನ್ಸ್ ವರ್ಕಪ್ ಅಂತ ಹೇಳ್ತೇವೆ. ಅಂದರೆ ಸಾಧಾರಣ ಅವರ ರಕ್ತದ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಇರ್ಬೋದು, ಅಥವಾ ಹಾರ್ಟ್ ಚೆಕಪ್ ಮಾಡಲಿಕ್ಕೆ 2D ಎಕೋ ಮತ್ತು ಫಿಸಿಷಿಯನ್ ಇವ್ಯಾಲ್ಯೂಯೇಷನ್, ಎಲ್ಲ ಸ್ಕ್ಯಾನ್ ಇರ್ಬೋದು, MRI CT ಸ್ಕ್ಯಾನ್, ಇದೆಲ್ಲ ಮಾಡಲಿಕ್ಕೆ ಸಾಧಾರಣ 1-2 ದಿವಸ ಆಗ್ತದೆ. ಅದರ ನಂತರ ಆಪರೇಷನ್ ಆದ ಮೇಲೆ 1-2 ದಿವಸ ರೋಗಿಯ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿ ICU ಇಡಬೇಕಾಗ್ಬೋದು. ತದನಂತರ ಅವರಿಗೆ ವಾರ್ಡ್ಗೆ ಶಿಫ್ಟ್ ಮಾಡಿ ಅದರಲ್ಲಿ ಒಂದು 4-5 ದಿವಸ, ಅಂದರೆ ಸಾಧಾರಣ ಒಂದು ವಾರ ಇರುವ, ಸಾಧಾರಣ 7-8 ದಿವಸವರೆಗೆ ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಇರಬೇಕಾಗ್ತದೆ. ಆಸ್ಪತ್ರೆಯಿಂದ ಮನೆಗೆ ಹೋದ ನಂತರ ಅವರು ಮತ್ತೆ ಯಾವಾಗ ಅವರ ರುಟೀನ್ ಕೆಲಸ ಮಾಡಬಹುದು? ಸಾಮಾನ್ಯವಾಗಿ ಈ ಶಸ್ತ್ರಚಿಕಿತ್ಸೆ ಆಗಿ 2 ಮತ್ತು 3ನೇ ದಿನದಿಂದ ರೋಗಿಯನ್ನು ನಾವು ನಡೆಸಲಿಕ್ಕೆ ಫಿಸಿಯೋಥೆರಪಿ ಮೊಬಿಲೈಸ್ ಮಾಡಿಸ್ತೇವೆ. ಮತ್ತು ಅವರಾಗಿಯೇ ಸಾಧಾರಣವಾಗಿ ಅವರ ಡೇ ಟು ಡೇ ಆಕ್ಟಿವಿಟೀಸ್ ಅಂದರೆ ಅವರು ಮಾಡಲಿಕ್ಕೆ ಆಗ್ತದೆ. ಅಂದರೆ ಟಾಯ್ಲೆಟ್ ಇರ್ಬೋದು, ಅಥವಾ ಫುಡ್ ಊಟ ಮಾಡೋದು, ಇದೆಲ್ಲ ಇರ್ಬೋದು. ಸಾಧಾರಣವಾಗಿ ರುಟೀನ್ ಆಗಿ ಮೋಸ್ಟ್ ಆಫ್ ದ ಕೇಸಲ್ಲಿ ಹಾಗೆ ಮಾಡಲಿಕ್ಕೆ ಆಗ್ತದೆ. ಮತ್ತು ಮನೆಗೆ ಅವರಿಗೆ ಫಿಸಿಯೋಥೆರಪಿಯಲ್ಲಿ ನಾವು ಎಲ್ಲ ಅದರಲ್ಲೂ ಹೇಗೆ ಕೂತ್ಕೊಳ್ಳೋದು, ಹೇಗೆ ನಿಂತ್ಕೊಳ್ಳೋದು, ನಡೆಸುವುದು, ಅದೆಲ್ಲ ನಾವು ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳ್ಕೊಡ್ತೀವಿ ಮತ್ತು ಟ್ರೈನ್ ಮಾಡ್ತೇವೆ. ಸೊ ನಂತರ ಅವರಿಗೆ ಸಾಧಾರಣ ಅವರಿಗೆ ಫಾಲೋ ಅಪ್ಪಿಗೆ OPDಗೆ ಮತ್ತು ಸೂಚರ್ ರಿಮೂವಲ್ಗೆ ಬರಲಿಕ್ಕೆ ಇರ್ತದೆ. ಸೊ ಅದನ್ನು 1 ವಾರ ನಂತರ ಅಥವಾ 2 ವಾರ ನಂತರ ಅವರಿಗೆ ಫಾಲೋ ಅಪ್ಪಿಗೆ ಬರಬೇಕಾಗ್ತದೆ. ಎಸ್ ಡಾಕ್ಟರ್, ಈಗ ಶಸ್ತ್ರಚಿಕಿತ್ಸೆ ಬಗ್ಗೆ ನೀವು ಹೇಳಿದರೆ, ಈಗ ಇಂಥೆಲ್ಲ ಸಮಸ್ಯೆಗಳು ಬರುವಾಗ ಮಿದುಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನರಮಂಡಲಕ್ಕೆ ಬರುವಂಥ ಸಮಸ್ಯೆಗಳು, ಈ ಶಸ್ತ್ರಚಿಕಿತ್ಸೆ ಸರ್ಜರಿ ಇಲ್ಲದೆ ಅಲ್ಟರ್ನೇಟಿವ್ ಆಗಿ ಏನಾದರೂ ಚಿಕಿತ್ಸಾ ಪದ್ಧತಿ ಉಂಟಾ? ಇದು ಒಳ್ಳೆಯ ಪ್ರಶ್ನೆ ಕೇಳಿದರೆ, ಇದರ ಮಾಹಿತಿ ತುಂಬ ಜನರಿಗೆ ಇಲ್ಲ. ಈಗ ಅದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದರೆ, ಈ ಮೆದುಳಿನ ಕೆಲವು, ಫಾರ್ ಎಕ್ಸಾಂಪಲ್ ನಾನು ಬ್ರೈನ್ ಹೆಮರೇಜ್ ಅಂತ ಹೇಳಿದೆ. ಈಗ ಬ್ರೈನ್ ಅನ್ಯೂರಿಸಮ್ ಅಂದರೆ ರಕ್ತನಾಳದ ಗುಳ್ಳೆಯನ್ನು ಬ್ಲೀಡ್ ಆದಾಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ, ಕ್ರೇನಿಯೋಟಮಿ ಅಂದರೆ ತಲೆಬುರುಡೆಯನ್ನು ಓಪನ್ ಮಾಡಿ ಆ ಗುಳ್ಳೆಗೆ ಒಂದು ಕ್ಲಿಪ್ ಹಾಕ್ತೇವೆ. ಇದನ್ನು ಕ್ರೇನಿಯೋಟಮಿ ಅಂಡ್ ಕ್ಲಿಪ್ಪಿಂಗ್ ಆಫ್ ಅನ್ಯೂರಿಸಮ್ ಅಂತ ಹೇಳ್ತಾರೆ. ಇದಕ್ಕೆ ಸಾಧಾರಣ 8ರಿಂದ 10 ಗಂಟೆವರೆಗೆ ಶಸ್ತ್ರಚಿಕಿತ್ಸೆ ಟೈಮ್ ಆಗ್ತದೆ. ಮತ್ತು ಇದರ ನಂತರ ಕೂಡ ಸಾಧಾರಣ ಹೇಳಿದಾಗ 1 ವಾರದವರೆಗೆ ಆಸ್ಪತ್ರೆಯಲ್ಲಿ ಇರಬೇಕಾಗ್ತದೆ. ಆದರೆ ಈಗ ನಾವು ಎಂಡೋವ್ಯಾಸ್ಕ್ಯುಲರ್ ಕಾಯಿಲಿಂಗ್ ಅಂತ ಹೇಳ್ತೇವೆ. ಎಂಡೋವ್ಯಾಸ್ಕ್ಯುಲರ್ ಕಾಯಿಲಿಂಗ್ ಅಂತ ಹೇಳಿದರೆ ತೊಡೆಯಲ್ಲಿರುವ ರಕ್ತನಾಳದ ಮುಖಾಂತರ ಒಂದು ಕೆಥಿಟರ್ ಅನ್ನು ಪಾಸ್ ಮಾಡಿ ಇದನ್ನು ಮೆದುಳಿನ ರಕ್ತನಾಳದ ಒಳಗೆ ಹೋಗಿ ಆ ಗುಳ್ಳೆಯ ಒಳಗೆ ನಾವು ಪ್ಲಾಟಿನಂ ಧಾತುವಿನ ಸುರುಳಿ ಅಥವಾ ಕಾಯಿಲ್, ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬಂದಾಗ ಕೂಡ ಅದೇ ತರ ಹೃದಯಕ್ಕೆ ಸ್ಟೆಂಟ್ ಕೆಥಿಟರ್ ಹಾಕ್ತಾರಲ್ಲ, ಅದೇ ಪ್ರಿನ್ಸಿಪಲ್ ಅಲ್ಲಿ ಇದನ್ನು ಹೃದಯದಿಂದ ನಾವು ಮೇಲಿನ ಡೈರೆಕ್ಷನ್ಗೆ ಇದು ಮಾಡಿದ್ರೆ ಮೆದುಳಿನ ರಕ್ತನಾಳದಲ್ಲಿ ಹೋಗ್ತದೆ. ಅದರಲ್ಲಿ ನಾವು ಕಾಯಿಲ್ ಅನ್ನು ಹಾಕಿ ಇದನ್ನು ಸಂಪೂರ್ಣವಾಗಿ ಗುಣಮುಖ ಮಾಡಲಿಕ್ಕೆ ಆಗ್ತದೆ. ಆವಾಗ ಇದು ದಿಸ್ ಇಸ್ ಸೂಚರ್ಲೆಸ್ ಸರ್ಜರಿ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಕೂಡ ಸ್ಟಿಚ್ ಕೂಡ ಇಲ್ಲದೆ ರೋಗಿಯನ್ನ ಕಂಪ್ಲೀಟ್ ಆಗಿ ಗುಣಮುಖ ಮಾಡಿಸಿ ಈವನ್ 24ರಿಂದ 1 ದಿನ ಒಳಗೆ ಡಿಸ್ಚಾರ್ಜ್ ಮಾಡಲಿಕ್ಕೆ ಸಾಧ್ಯ ಉಂಟು. ಒಂದೇ ದಿವಸದಲ್ಲಿ ಡಿಸ್ಚಾರ್ಜ್ ಮಾಡಲಿಕ್ಕೆ ಸಾಧ್ಯ. ಇದನ್ನು ಕೂಡ ನಾವು ನಮ್ಮ ಆಸ್ಪತ್ರೆಯಲ್ಲಿ ಫಾದರ್ ಮುಲ್ಲರ್ ನಾನು ಇದನ್ನು ಈ ಆಪರೇಷನ್ ಅಂದ್ರೆ ಕ್ಲಿಪ್ಪಿಂಗ್ ಮತ್ತು ಕಾಯಿಲಿಂಗ್ ಎರಡನ್ನು ಕೂಡ ನಾವು ರೋಗಿಯ ಅವೈಲೇಬಿಲಿಟಿ ಏನಂತಾರೆ ಅಫೋರ್ಡಬಿಲಿಟಿ ಮತ್ತು ಇದರ ಸಂಬಂಧಪಟ್ಟ ಜನರಲ್ ಕಂಡೀಷನ್ ಇರ್ಬೋದು ಅಥವಾ ಅದರ ಅನುಸಾರ ನಾವು ಅದನ್ನು ಆಫರ್ ಮಾಡ್ತೇವೆ. ಅಂದರೆ ಬಹುಶಃ ಪೇಷಂಟ್ಗೆ ಕೇಳಿಕೊಂಡು ಈ ರೀತಿಯ ಒಂದು ಆಪ್ಷನ್ ಇದೆ ಮಾಡ್ಬೋದಂತ ಅವರ ಒಪ್ಪಿಗೆ ಇದ್ರೆ ನೀವು ಈ ರೀತಿ ಮಾಡ್ತೀವಿ. ಡಾಕ್ಟರ್, ಈಗ ನಾನು ಕೊನೆಯದಾಗಿ ಕೇಳುವಂಥದ್ದು, ಕಳೆದೊಂದು ಬಹುಶಃ ನಿಮ್ಮ ಹಿರಿತನ ಅಥವಾ ಅನುಭವದ ಹಿನ್ನೆಲೆಯಲ್ಲಿ ಕೇಳುವಂಥದ್ದು, ಕಳೆದೊಂದು 20-30 ವರ್ಷಗಳಿಗೆ ಕಂಪೇರ್ ಮಾಡಿದರೆ ಇವತ್ತು ಈ ರೀತಿಯ ಏನು ಮೆದುಳಿನ ಶಸ್ತ್ರಚಿಕಿತ್ಸೆ ವಿಚಾರದಲ್ಲಿ ತುಂಬ ಅಡ್ವಾನ್ಸ್ಡ್ ಆದಂಥ ವಿಚಾರಗಳು ಅಥವಾ ಟೆಕ್ನಾಲಜಿಗಳು ಎಲ್ಲ ಬಂದಾಗೆ ಅನಿಸ್ತಾ ಉಂಟು. ಏನು ಹೇಳ್ತೀರಿ? ಹೌದು, ಖಂಡಿತ. ಅಂದರೆ ಈ ಮುಂಚಿನ ಕಾಲದಲ್ಲಿಕ್ಕಿಂತ ಈಗ ನಮ್ಮ ಅವೇರ್ನೆಸ್ ಜಾಸ್ತಿ ಉಂಟು. ಅಂದರೆ ಈಗ ಸ್ಕ್ಯಾನ್ಗಳು, MRI ಸ್ಕ್ಯಾನ್ಗಳು ಎಲ್ಲ ಇಂಪ್ರೂವ್ ಆಗಿದ್ದರಿಂದ ನಾವು ಅದನ್ನು ಸರ್ಜರಿಗಿಂತ ಮುಂಚೆ ಡೀಟೇಲ್ ಆಗಿ ಸ್ಟಡಿ ಮಾಡಿ ಇದು ಹೇಗೆ ಸರ್ಜರಿ ಇದೆ ಅಂತ ಗೊತ್ತಾಗ್ತದೆ ಒಂದು. ಮತ್ತು ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಂದರೆ ಈಗ ನಾವು ಮೈಕ್ರೋಸ್ಕೋಪ್ ಅಂತ ಹೇಳ್ತೇವೆ, ನಾನು ಹೇಳಿದ ಹಾಗೆ ನಾವು ಕ್ಲಿಯರ್ ಆಗಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಡೆಪ್ತ್ ಪರ್ಸೆಪ್ಷನ್ ಇರುವ ಝೂಮ್ ಆಗಿ ಮಾಡಿಕೊಂಡು ಈ ಸರ್ಜರಿ ಮಾಡುವಾಗ ನರಕ್ಕೆ ಯಾವುದೇ ತರಹದ ಡ್ಯಾಮೇಜ್ ಆಗದೆಯನ್ನು ತಡಿಲಿಕ್ಕೆ ಗಡ್ಡೆಯನ್ನು ತೆಗಿಲಿಕ್ಕೆ ಸಾಧ್ಯವಾಗ್ತದೆ. ಅಥವಾ ಅನ್ಯೂರಿಸಮ್ ಕ್ಲಿಪ್ಪಿಂಗ್ ಮಾಡಲಿಕ್ಕೆ ಅದನ್ನು ಮ್ಯಾಗ್ನಿಫಿಕೇಶನ್ ಇಲ್ಲಿ ನೋಡಿ ಅಕ್ಕಪಕ್ಕದ ರಕ್ತನಾಳಗಳಿಗೆ ಯಾವುದೇ ತರಹದ ತೊಂದರೆ ಬರದ ಹಾಗೆ ಮಾಡಬಹುದು. ಅಥವಾ ಎಂಡೋಸ್ಕೋಪ್ ಇರ್ಬೋದು, ಅಂದರೆ ಚಿಕ್ಕ ಒಂದು ರಂಧ್ರದ ಮುಖಾಂತರ ಕೀ ಹೋಲ್ ಸರ್ಜರಿ ಮಾಡಿ ಅದನ್ನು ಹಾಕಿ ಸ್ಕೋಪನ್ನು ಇಂಟ್ರೊಡ್ಯೂಸ್ ಮಾಡಿ ಶಸ್ತ್ರಚಿಕಿತ್ಸೆ ಮಾಡೋದು. ಈ ಎಲ್ಲ ತರಹದ
ಸಾಧಾರಣ ಅಡ್ವಾನ್ಸ್ಮೆಂಟ್ಸ್ಗಳು ನಮ್ಮಲ್ಲಿ ಲಭ್ಯ ಉಂಟು ಮತ್ತು ನಾವು ಇದನ್ನು ರೆಗ್ಯುಲರ್ ಆಗಿ ನಮ್ಮ ರೋಗಿಗಳಿಗೆ ಮಾಡ್ತಾ ಇದ್ದೇವೆ. ಎಸ್ 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 ವೀಕ್ಷಕರೇ, ನಾವು ಈ ಒಂದು ಕಾರ್ಯಕ್ರಮವನ್ನು ಸಮಾಪನ ಮಾಡ್ತಾ ಇದ್ದೇವೆ. ಒಂದು ನರಮಂಡಲ ಅಥವಾ ಮೆದುಳಿನ ಶಸ್ತ್ರಚಿಕಿತ್ಸೆ ಬಗ್ಗೆ ತುಂಬ ಒಳ್ಳೆಯ ಉಪಯುಕ್ತವಾದಂಥ ಮಾಹಿತಿಗಳನ್ನು ಮತ್ತು ಆಯುಷ್ಮಾನ್ ಭಾರತ್ ಅಥವಾ ESI ಯೋಜನೆ ಮೂಲಕ ಕೂಡ ಇದನ್ನು ಮಾಡಿಸಿಕೊಳ್ಳಬಹುದಾದಂಥ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ಡಾಕ್ಟರ್ ಮಧುಕರ ಟಿ ನಾಯಕ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಒಟ್ಟಾಗಿ ಏನು ಮೆದುಳಿನ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಭಯಪಡುವ ಅಗತ್ಯ ಇಲ್ಲ ಅಂತ ಒಂದು ಸಂದೇಶ ಮುಖ್ಯವಾಗಿ ಹೇಳುವಂಥದ್ದು. ಈ ಎಲ್ಲ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡದಕ್ಕಾಗಿ ನಾನು ಡಾಕ್ಟರ್ ಮಧುಕರ್ ನಾಯಕ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ನಾನು ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಆರೋಗ್ಯ ಕಿರಣ ಕಾರ್ಯಕ್ರಮ ಇದು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.